ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಉತ್ಖನನ ಅನುಮಾನ ಮೂಡಿಸಿದೆ ಎಸ್ಐಟಿ ತನಿಖೆ. ಹೌದು, ಧರ್ಮಸ್ಥಳದ ಆಸುಪಾಸಿನಲ್ಲಿ ಶವಭೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆ ನಡೆದಿದೆ. ಧರ್ಮಸ್ಥಳದಲ್ಲಿ ಶವಭೂತ ಜಾಗ ಗುರುತಿಸಲು ಹಾಗೂ ಉತ್ಖನನ ನಡೆಸುವಂತೆ ಇಬ್ಬರು ಸ್ಥಳೀಯರು ಸಲ್ಲಿಸಿದ ರಿಟ್ ಅರ್ಜಿಯ ವಿಚಾರಣೆಗೆ ಕರ್ನಾಟಕ ಹೈಕೋರ್ಟ್ ಸಮ್ಮತಿಯನ್ನ ಸೂಚಿಸಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ರಿಟ್ ಅರ್ಜಿಯನ್ನ ಕೈಗೆತ್ತಿಕೊಂಡು ಎಸ್ಐಟಿಗೆ ನೋಟಿಸ್ ಜಾರಿ ಮಾಡಿದೆ. ಸ್ಥಳೀಯರಾದಂತಹ ಸೌಜನ್ಯ ಅವರ ಮಾವರಾದಂತಹ ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಎಂಬ ಇಬ್ಬರು ಸಾಕ್ಷಿದಾರರು ನೇತ್ರಾವತಿ ಕಾಡಿನಲ್ಲಿ ಚಿನ್ನಯ್ಯ ಶವವನ್ನು ಹೂಳುವಾಗ ನೋಡಿದ್ದೇವೆ ಅಂತ ಎಸ್ಐಟಿಗೆ ದೂರು ನೀಡಿರುವ ಮಾಹಿತಿ ನಿಮಗೆ ಗೊತ್ತಿರಬೇಕು. ಆದರೆ ಈ ದೂರನ್ನ ಎಸ್ಐಟಿ ಪರಿಶೀಲನೆ ನಡೆಸಿದ ಹಿನ್ನೆಲೆಯಲ್ಲಿ ಇಬ್ಬರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸರ್ಕಾರದ ಪರ ವಿಶೇಷ ಅಭಿಯೋಜಕ ಬಿಎನ್ ಜಗದೀಶ್ ಹೈಕೋರ್ಟ್ ನೋಟಿಸ್ ಸ್ವೀಕರಿಸಿದ್ದು ಗುರುವಾರ ಕೋರ್ಟ್ಗೆ ಉತ್ತರ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ತಕ್ಷಣ ಸ್ಥಳ ಗುರುತು ಮಾಡಿ ಉತ್ಖನನ ನಡೆಸುವಂತೆ ಅರ್ಜಿದಾರರು ಕೋರಿದ್ದಾರೆ. ಅಲ್ಲದೆ ಕೋರ್ಟ್ ಕಮಿಷನರ್ ಅಥವಾ ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ತನಿಖೆ ನಡೆಯಲಿ ಹಾಗೂ ತನಿಖೆಯ ಪ್ರತಿ ಹಂತದ ಮಾಹಿತಿಯನ್ನ ಹೈಕೋರ್ಟ್ಗೆ ಸಲ್ಲಿಸುವಂತೆ ಎಸ್ಐಟಿಗೆ ನಿರ್ದೇಶನ ನೀಡಬೇಕೆಂದು ಇವರಿಬ್ಬರು ಮನವಿ ಮಾಡಿಕೊಂಡಿದ್ದಾರೆ. ಹಾಗಾದರೆ ಮತ್ತೆ ಉತ್ಖನನ ಆರಂಭವಾಗಲಿದೆ ಎನ್ನುವ ಮಾಹಿತಿ ಈಗ ದೊರೆತಿದೆ. ಅಷ್ಟಕ್ಕೂ ಈ ಬಾರಿ ಎಸ್ಐಟಿ ಯಾವ ರೀತಿ ಉತ್ಖನನ ಮಾಡಲಿದೆ, ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಿದೆ, ಅಷ್ಟಕ್ಕೂ ಈ ಎಸ್ಐಟಿ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನ ಇಂಚಿಂಚಾಗಿ ಈಗ ತಿಳಿದುಕೊಳ್ಳೋಣ. ಈಗ ನಿಮಗೆ ಒಂದು ಪ್ರಶ್ನೆ ಹುಟ್ಟಬಹುದು, ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಲ್ಲಿ ಯಾರ್ಯಾರು ಇರುತ್ತಾರೆ ಮತ್ತು ಹೇಗೆ ಅವರು ಕೆಲಸ ಮಾಡುತ್ತಾರೆ ಅಂತ. ಈ ಒಂದು ಗುಂಪಿನಲ್ಲಿ ಅಥವಾ ಟೀಮ್ ನಲ್ಲಿ ಹೆಚ್ಚಾಗಿ ಇಂತಹ ತನಿಖೆಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರುವ, ಅನುಭವ ಹೊಂದಿರುವ ಹಾಗೂ ವಿಶೇಷ ಜ್ಞಾನವನ್ನ ಹೊಂದಿರುವ ಅಧಿಕಾರಿಗಳನ್ನ ನೇಮಿಸಲಾಗುತ್ತದೆ. ಹೆಚ್ಚಾಗಿ ಪೊಲೀಸ್ ಇಲಾಖೆಯಲ್ಲಿ ಹಿಂದೆ ಈ ರೀತಿಯ ಕ್ರೈಮ್ಗಳನ್ನ ಕಂಡುಹಿಡಿದವರು ಅಥವಾ ಇದರಲ್ಲಿ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಹೊಂದಿರುವವರನ್ನ ಇಂತಹ ಒಂದು ಟೀಮ್ ನಲ್ಲಿ ಅಪಾಯಿಂಟ್ ಮಾಡಲಾಗುತ್ತದೆ. ಕೇವಲ ಇದರಲ್ಲಿ ಸದ್ಯದಲ್ಲಿ ಕೆಲಸ ಮಾಡುವವರು ಮಾತ್ರವಲ್ಲದೆ ರಿಟೈರ್ಡ್ ಆಫೀಸರ್ಗಳನ್ನು ಕೂಡ ಇದರಲ್ಲಿ ಸೇರಿಸಿಕೊಳ್ಳಬಹುದು. ಆಗ ಇನ್ನೊಂದು ಪ್ರಶ್ನೆ ಬರುತ್ತದೆ ಸ್ನೇಹಿತರೆ, ಈ ಎಸ್ಐಟಿಯ ವ್ಯಾಪ್ತಿ ಹೇಗಿರುತ್ತದೆ ಅಂತ. ಈ ಎಸ್ಐಟಿ ಟೀಮ್ ಅನ್ನ ಒಬ್ಬ ಸೀನಿಯರ್ ಆಫೀಸರ್ ಲೀಡ್ ಮಾಡುತ್ತಾರೆ. ಅವರ ಕೆಳಗಡೆ 8 ರಿಂದ 10 ಜನ ಆಫೀಸರ್ಗಳು ಕೂಡ ಇರುತ್ತಾರೆ. ಇವರೆಲ್ಲರೂ ಆಯಾ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿದ ಅಧಿಕಾರಿಗಳೇ ಆಗಿರುತ್ತಾರೆ. ಇವರ ಕೆಲಸ ಯಾವುದೇ ಒಂದು ಕ್ರೈಮ್ ಅನ್ನ ನಡೆದಂತಹ ಸ್ಥಳವನ್ನ ಪರಿಶೀಲನೆ ಮಾಡುವುದು, ಸಾಕ್ಷ್ಯಗಳನ್ನ ಸಂಗ್ರಹಿಸುವುದು, ಆ ಸಾಕ್ಷಿಗಳನ್ನ ವಿಶ್ಲೇಷಣೆ ಮಾಡುವುದು, ತನಿಖೆಗೆ ಸಂಬಂಧಪಟ್ಟವರನ್ನ ಸಂದರ್ಶನ ಮಾಡುವುದು, ಅಲ್ಲಲ್ಲಿ ಆ ಕ್ರೈಮ್ಗೆ ಸಂಬಂಧಪಟ್ಟಂತಹ ವಿಷಯಗಳು ಎಲ್ಲಿ ಸಿಗುತ್ತವೋ ಅವುಗಳನ್ನೆಲ್ಲ ಸಂಗ್ರಹಿಸುವುದು. ಅದು ಲೋಕಲ್ ಪ್ರದೇಶವೇ ಆಗಲಿ ಅಥವಾ ಬೇರೆ ಜಾಗವೇ ಆಗಲಿ, ಎಲ್ಲ ಸ್ಥಳಗಳಿಗೆ ಹೋಗಿ ಅವುಗಳನ್ನ ಸೂಕ್ಷ್ಮವಾಗಿ ಕಲೆಕ್ಟ್ ಮಾಡುವುದು ಅವರ ಮುಖ್ಯ ಕೆಲಸವಾಗಿರುತ್ತದೆ. ಮೇಲಾಗಿ ಈ ಎಸ್ಐಟಿನಲ್ಲಿ ಕೆಲಸ ಮಾಡುವಂತಹ ತಂಡಗಳಿಗೆ ಯಾವುದೇ ರೀತಿಯ ಯೂನಿಫಾರ್ಮ್ ಕೂಡ ಇರುವುದಿಲ್ಲ. ಅವರು ಯೂನಿಫಾರ್ಮ್ ಹಾಕಬಹುದು ಅಥವಾ ಹಾಕದೇ ಇರಬಹುದು. ಅಷ್ಟೇ ಅಲ್ಲದೆ ಇತರ ಏಜೆನ್ಸಿಗಳೊಂದಿಗೆ ಕೆಲಸ ಮಾಡುವುದು ಮತ್ತು ನ್ಯಾಯಾಲಯಕ್ಕೆ ಸಮಗ್ರ ವರದಿಯನ್ನ ಸಿದ್ಧಪಡಿಸುವುದು ಇವರ ಕೆಲಸವಾಗಿರುತ್ತದೆ. ಈ ಸಮಯದಲ್ಲಿ ಅವರು ಲೋಕಲ್ ಪೊಲೀಸ್ ಆಫೀಸರ್ಗಳಾಗಲಿ ಅಥವಾ ಬೇರೆ ಪೊಲೀಸ್ ಆಫೀಸರ್ಗಳ ಸಹಾಯವನ್ನು ಕೂಡ ಪಡೆಯಬಹುದು. ಯಾರು ಕೂಡ ಯಾವುದೇ ಸಂದರ್ಭದಲ್ಲಿ ವಿಚಾರಣೆಗೆ ನಿರಾಕರಿಸಲು ಇವರಿಗೆ ಸಾಧ್ಯವಿಲ್ಲ. ಯಾಕಂದ್ರೆ ಇವರ ಕೆಲಸ ಏನೇ ಇದ್ದರೂ ನಿಷ್ಪಕ್ಷವಾಗಿ ಕೆಲಸವನ್ನ ಮಾಡಿ ತಪ್ಪು ಮಾಡಿದವರನ್ನ ಹಿಡಿದುಕೊಡುವುದೇ ಇವರ ಮೇಜರ್ ಕೆಲಸವಾಗಿರುತ್ತದೆ. ಆದರೆ ವಿಚಿತ್ರ ಏನಂದ್ರೆ ಇಂತಹ ಎಸ್ಐಟಿ ಟೀಮ್ಗಳಲ್ಲೂ ಕೂಡ ಹಲವಾರು ಲೋಪದೋಷಗಳನ್ನು ನಾವು ಕಾಣಬಹುದು. ಹೀಗೆ ತನಿಖೆಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ, ಎಲ್ಲ ಸಾಕ್ಷ್ಯಾಧಾರಗಳನ್ನ ತಮ್ಮ ಸಂಶೋಧನೆಯನ್ನ ನ್ಯಾಯಾಲಯ ಅಥವಾ ಅದನ್ನು ನೇಮಿಸಿದಂತಹ ಇತರ ಪ್ರಾಧಿಕಾರಕ್ಕೆ ಇದು ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ ಎಸ್ಐಟಿ ಟೀಮ್ ಅನ್ನ ರಾಜ್ಯ ಸರ್ಕಾರ ನೇಮಿಸಿದರೆ ಕೊನೆಗೆ ಆ ಒಂದು ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗುತ್ತದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಲಯ ಎಸ್ಐಟಿಯನ್ನ ನೇಮಿಸಿದರೆ ಅದು ನ್ಯಾಯಾಲಯಕ್ಕೆ ಕೊಡಬೇಕಾಗುತ್ತದೆ. ಇದೇ ರೀತಿ ಕೇಂದ್ರ ಸರ್ಕಾರ ನೇಮಿಸಿದರೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕಾಗುತ್ತದೆ. ಭಾರತದಲ್ಲಿ ಹೆಚ್ಚಾಗಿ ರಾಜ್ಯ ಸರ್ಕಾರಗಳು ಈ ರೀತಿಯ ಎಸ್ಐಟಿ ನೇಮಕ ಮಾಡಲು ಮೀನಾಮೇಷ ಮಾಡುತ್ತವೆ. ಕಾರಣ ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷದವರು ಏನಾದರೂ ಈ ರೀತಿಯ ಅಪರಾಧಗಳಲ್ಲಿ ಸಿಕ್ಕಿ ಹಾಕಿಕೊಂಡರೆ ಆಗ ಎಸ್ಐಟಿ ರಚನೆ ಮಾಡಲು ಹಿಂದೆ ಮುಂದೆ ಮಾಡುತ್ತಾರೆ. ಅಥವಾ ಯಾವುದೋ ಒಬ್ಬ ಉದ್ಯೋಗಪತಿ ಅಥವಾ ಯಾವುದೋ ಒಬ್ಬ ತುಂಬಾ ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿ ಯಾವುದೇ ಒಂದು ಅಪರಾಧ ಮಾಡಿದರೆ ರಾಜ್ಯ ಸರ್ಕಾರಗಳು ಈ ರೀತಿ ಎಸ್ಐಟಿ ನೇಮಕ ಮಾಡಲು ಹಿಂದೆ ಮುಂದೆ ಮಾಡೋದು ನಾವು ಕಾಣುತ್ತೇವೆ. ಆದರೆ ಕೆಲವೊಮ್ಮೆ ವಿರೋಧ ಪಕ್ಷಗಳು ಅಥವಾ ಸಾರ್ವಜನಿಕ ಹಿತಾಸಕ್ತಿ ಹೆಚ್ಚಾದಾಗ ಮತ್ತು
ಅಪರಾಧದ ಸ್ವರೂಪ ಹೆಚ್ಚಿಗೆ ಇದ್ದಾಗ ಮೀಡಿಯಾಗಳ ಒತ್ತಡ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಮುಖ್ಯಮಂತ್ರಿಗಳು ಎಸ್ಐಟಿ ರಚನೆ ಮಾಡಲು ಮುಂದಾಗುತ್ತಾರೆ. ಎಸ್ಐಟಿ ಟೀಮ್ನಲ್ಲಿ ಹೆಚ್ಚಾಗಿ ಎಕ್ಸ್ಪರ್ಟ್ ಮತ್ತು ಅನುಭವಿ ಪೊಲೀಸ್ ಅಧಿಕಾರಿಗಳು ಹಾಗೆಯೇ ಕೆಲವು ಅನುಭವಿ ವಕೀಲರು ಕೂಡ ಮತ್ತು ತಜ್ಞರು ಕೂಡ ಇಲ್ಲಿ ಇರಬಹುದು. ಅಷ್ಟೇ ಅಲ್ಲದೆ ಕೆಲವೊಮ್ಮೆ ಇದರಲ್ಲಿ ನಿವೃತ್ತ ಸೇನಾಧಿಕಾರಿಗಳು ಕೂಡ ನೇಮಕ ಮಾಡಬಹುದು. ಯಾಕಂದ್ರೆ ಇಂತಹವರ ಮೇಲೆ ಯಾವುದೇ ರೀತಿಯ ಪ್ರಭಾವ ಆಗಲಿ ಅಥವಾ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ ಆಗಲಿ ಅಥವಾ ಹಣದ ಆಸೆ ತೋರಿಸುವುದು ತುಂಬಾ ಕಷ್ಟವಾಗುತ್ತದೆ. ಒಂದು ವೇಳೆ ರಾಜ್ಯ ಸರ್ಕಾರ ನೇಮಿಸಿದ ಎಸ್ಐಟಿ ತಂಡ ಕೂಡ ಯಾವುದೇ ಒಂದು ಅಪರಾಧವನ್ನ ಅಥವಾ ಕೊಲೆಯನ್ನ ತನಿಖೆ ಮಾಡಿ ಆ ತನಿಖೆಯಿಂದ ಏನು ಕೂಡ ಪರಿಹಾರ ಸಿಗದೆ ಇದ್ದಾಗ ಅಂತಹ ಅಪರಾಧವನ್ನ ಹುಡುಕಲು ಮತ್ತು ಅದನ್ನ ತನಿಖೆ ಮಾಡಲು ಇಂತಹ ಕೇಸ್ಗಳನ್ನ ಹೆಚ್ಚಾಗಿ ಸಿಬಿಐಗೆ ಅಥವಾ ಸಿಐಡಿಗೆ ಕೂಡ ವಹಿಸಬಹುದಾಗುತ್ತದೆ. ಸಿಬಿಐ ಎನ್ನುವುದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇದು ಕೇಂದ್ರ ಸರ್ಕಾರದ ಸುಪರ್ದಿಗೆ ಬರುತ್ತದೆ. ಯಾವಾಗ ರಾಜ್ಯ ಸರ್ಕಾರಗಳು ಕೆಲವೊಂದು ಅಪರಾಧವನ್ನ ಪತ್ತೆ ಹಚ್ಚುವುದರಲ್ಲಿ ವಿಫಲವಾಗುತ್ತದೆಯೋ ಆ ಸಮಯದಲ್ಲಿ ಮಾತ್ರ ತನಿಖೆ ಮಾಡುವುದಕ್ಕೆ ಸಿಬಿಐ ಕರೆಸಲಾಗುತ್ತದೆ ಅಥವಾ ಈ ಒಂದು ಅಪರಾಧವನ್ನ ಸಿಐಡಿಗೂ ಕೂಡ ವಹಿಸಲಾಗುತ್ತದೆ. ಆದರೆ ರಾಜ್ಯ ಸರ್ಕಾರದಲ್ಲಿ ಅಪರಾಧವನ್ನ ತನಿಖೆ ಮಾಡುವುದರಲ್ಲಿ ಇನ್ನೊಂದು ಏಜೆನ್ಸಿ ಇದೆ, ಅದುವೇ ಸಿಐಡಿ ಅಂತ ಕೂಡ ಕರೆಯುತ್ತಾರೆ. ಸಿಐಡಿ ಅಂದ್ರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಎಂದರ್ಥ. ಅಂದ್ರೆ ಅಪರಾಧ ತನಿಖಾ ಇಲಾಖೆ ಅಂತ. ಇದು ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿ ಬರುವಂತಹ ಒಂದು ಕ್ರೈಮ್ ಬ್ರಾಂಚ್ ಆಗಿದೆ. ಇದು ಪೊಲೀಸ್ ಪಡೆಯೊಳಗಿನ ಒಂದು ವಿಶೇಷ ಘಟಕವಾಗಿದೆ. ಕೊಲೆ, ವಂಚನೆ ಮತ್ತು ಸಂಘಟಿತ ಅಪರಾಧದಂತಹ ಗಂಭೀರ ಅಪರಾಧಗಳ ತನಿಖೆ ಮೇಲೆ ಇದು ಕೇಂದ್ರೀಕೃತವಾಗಿರುತ್ತದೆ. ಇದು ರಾಜ್ಯ ಸರ್ಕಾರದ ಒಂದು ವಿಶೇಷ ತನಿಖಾ ದಳವಾಗಿದೆ. ಪೊಲೀಸ್ ಮಹಾನಿರ್ದೇಶಕ ಅಥವಾ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಈ ಒಂದು ಸಿಐಡಿಯ ಮುಖ್ಯಸ್ಥರಾಗಿರುತ್ತಾರೆ. ಸಿಐಡಿ ಭಾರತದಲ್ಲಿ ಪ್ರತಿ ರಾಜ್ಯದಲ್ಲೂ ತನ್ನದೇ ಆದಂತಹ ಒಂದು ವಿಭಾಗವನ್ನ ತನ್ನ ಕ್ರೈಮ್ ಬ್ರಾಂಚ್ ನಲ್ಲಿ ಹೊಂದಿರುತ್ತದೆ. ಕರ್ನಾಟಕದಲ್ಲೂ ಕೂಡ ಇದರ ಒಂದು ಶಾಖೆ ಬೆಂಗಳೂರಿನಲ್ಲಿ ತನ್ನ ಹೆಡ್ ಕ್ವಾರ್ಟರ್ ನ ಹೊಂದಿದೆ. ಆಂಡ್ರೂ ಫ್ರೇಸರ್ ಅಧ್ಯಕ್ಷತೆಯ ಭಾರತೀಯ ಪೊಲೀಸ್ ಆಯೋಗ ಶಿಫಾರಸಿನ ಆಧಾರದ ಮೇಲೆ 1902ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರ ಸಿಐಡಿಯನ್ನ ರಚಿಸಿತ್ತು. ಸಿಐಡಿಯನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಕರೆಯಲಾಗುತ್ತದೆ. ಆದರೆ ಹೆಚ್ಚಾಗಿ ಇದನ್ನ ಸಿಐಡಿ ಎಂದೇ ಕರೆಯುತ್ತಾರೆ. ಸಾಮಾನ್ಯವಾಗಿ ಈ ವಿಭಾಗದಲ್ಲಿ ನಿಯೋಜಿಸಿದಂತಹ ಅಧಿಕಾರಿಗಳು ಮತ್ತು ಮೆಂಬರ್ಸ್ ಗಳನ್ನ ಪೊಲೀಸರ ಹಾಗೆ ಕೆಲಸ ಮಾಡುತ್ತಾರೆ. ಆದರೆ ಇವರನ್ನ ಪತ್ತೆದಾರಿಗಳು ಎಂದು ಕೂಡ ಕರೆಯುತ್ತಾರೆ. ಹೀಗಾಗಿ ಇವರನ್ನ ಹೆಚ್ಚಾಗಿ ಸಿಐಡಿಯಲ್ಲಿ ಡಿಟೆಕ್ಟಿವ್ ಅಂತಾನೆ ಕರೆಯಲಾಗುತ್ತದೆ. ಸಿಐಡಿ ಹೆಚ್ಚಾಗಿ ಗಂಭೀರ ಅಪರಾಧದ ತನಿಖೆ ಮಾಡಲು ರಚಿಸಲಾಗುತ್ತದೆ. ವಿಶೇಷ ಜ್ಞಾನ ಮತ್ತು ಪರಿಣಿತಿ ಅಗತ್ಯ ಇರುವ ಪ್ರಮುಖ ಅಪರಾಧಗಳ ಪ್ರಕರಣಗಳನ್ನು ತನಿಖೆ ಮಾಡುವ ಕಾರ್ಯವನ್ನ ಸಿಐಡಿ ನಿರ್ವಹಿಸುತ್ತದೆ. ಸಿಐಡಿ ಮುಖ್ಯವಾಗಿ ಸಾಕ್ಷಿಗಳನ್ನ ಸಂಗ್ರಹಿಸುವುದು, ಅದನ್ನು ವಿಶ್ಲೇಷಣೆ ಮಾಡುವುದು ಮತ್ತು ಅಪರಾಧಿಗಳ ವಿರುದ್ಧ ಪ್ರಕರಣವನ್ನ ನಿರ್ಮಿಸುವ ಜವಾಬ್ದಾರಿಯನ್ನ ಹೊಂದಿರುತ್ತದೆ. ಸಿಐಡಿ ಸಾಮಾನ್ಯವಾಗಿ ಗುಪ್ತಚರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ. ಅಪರಾಧ ಚಟುವಟಿಕೆಗಳು ಮತ್ತು ಸಂಭಾವ್ಯ ಬೆದರಿಕೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುತ್ತದೆ. ಸಿಐಡಿ ಇಲಾಖೆಗಳು ಸಾಮಾನ್ಯವಾಗಿ ಇತರ ಕಾನೂನು ಜಾರಿ ಸಂಸ್ಥೆಗಳು, ವಿಧಿವಿಜ್ಞಾನ ಪ್ರಯೋಗಾಲಯಗಳು ಮತ್ತು ಗುಪ್ತಚರ ಇಲಾಖೆಗಳ ಸಹಯೋಗದೊಂದಿಗೆ ಕೆಲಸ ಮಾಡುತ್ತವೆ.